ಇನಿ ನನ್ನ ಬರ್ತ್ಡೇ. ಸೊ ಬರ್ತ್ಡೇಗೆ ಖುಷಿ ಉಂಡು. ಸೊ ಕತ್ತಿನ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಅಂತಂದಿಲ್ಲ. ಸೊ ಇನಿಯನ ಒಂಜಿ ಕಾಣೆ ಕಾಣೆ ಬಿಡು ಅಂತಂದಿಲ್ಲ. ಏನಿಲ್ಲ ಅಕ್ಕದ ಅರ್ಥ ಕುಲ್ಮೋನೆ ತೆಗೆದು ಅರ್ಥ ದಿವಸ ರಪ್ಪ ಬಲ್ಪುನು. ಸೊ ಬಲ್ತದು ಒಂಜಿ ಬೇಲೆ ಉಂಡು, ಬೇಲೆ ಮಲ್ತದ್ದು ಬರ್ಪೆ ಬೊಕ್ಕ ಮೀದು ಬಿದ್ದಾಡ್ದು ಡ್ರೆಸ್ ಪಾಡ್ದು ದೇವಸ್ಥಾನ ಕಂಪ್ಯೂಟರ್ ಕ್ಲಾಸ್ ಪೋಡಿ ತಿನ್ನಿತ ಬೇಲೆ ಆಯ್ ಬೊಕ್ಕ ಉಂಡು ತೂಕ ಏನೋ ಪುರ ಆಪುಣಿ ಏನಂದು ಪನ್ಪೆ. ಸೊ ಬರ್ತ್ಡೇ ಗಿಫ್ಟ್ ಓಪನಿಂಗ್ ಬೇತಿನ ವ್ಲಾಗ್. ಸೊ ಒಂದೊಂದು ವ್ಲಾಗ್ ತೊಗೊಂಬರ್ಕ ಬಿದ್ದಾಡಿಗೆ ಒಂದು ಅಂಗಿ ಮೀಶೋಡ್ದೆ ತಂದು ಆಕೆ ಹಾಯ್ ಬನ್ನಿ ಬೇಳೆದಾಲ್ ಬೈದಲ್ಲ ಇಲ್ಲಾಗ. ಸೊ ಯಾಮ್ ಪಿದಾಡಿಯ ಎನ್ನ ಡ್ರೆಸ್ ತೋಜಾವೆ ನಿಕ್ಲೆ. ಸೊ ಮುಂದೆ ಡ್ರೆಸ್ ಇನ್ನಿತ್ತ ಒಂದು ಕಾರ್ಡ್ ಸೆಟ್ ಆ್ಯಕ್ಚುಲಿ ಮೀಶೋಡ್ದೆ ತೊಂದಿತ್ತೆ. ದೇವಸ್ಥಾನ ದೇವಸ್ಥಾನ ಪೋದು ಕಂಪ್ಯೂಟರ್ ಕ್ಲಾಸ್ ಉಂಡು ಮೈಸೂರು ಕಂಪ್ಯೂಟರ್ ಕ್ಲಾಸ್ ಉಂಡು. ಎನ್ನ ಬುಕ್ ಒಂದಿತ್ತೇನೆ ಮಾರೆ ಮೂಲು ಹೊಲ್ದಿತ್ತನ್ನು ಗೊತ್ತಿತ್ತು. ಸೊ ಕಂಪ್ಯೂಟರ್ ಕ್ಲಾಸ್ ಹೋದ ಕಂಪ್ಯೂಟರ್ ಕ್ಲಾಸ್ ಇರುತ್ತೆ. ಜೋರು ಬರ್ಸ ಉಂಟು. ಸೊ ಪೋಯಿ ಕ್ಲಾಸ್ ಕೋಲಾರ ಬೇರೆಗೆ ಬತ್ತ ಐಸ್ ಕ್ರೀಮ್ ತಿಂದ್ರೆ ಇದು ಸೊಂಡೆ ಬಸ್ತು ಬಂದುಂಡು ಚೂರು ಮತ್ತು ಇಷ್ಟು ಬರೋದುಂಡು ಬರ್ಡೇಗೆ. ಡಿಮಾರ್ಟ್ ಹೋದಿರ್ತೆ ಡಿಮಾರ್ಟ್ ಹೋದು ಒಂದು ಮಕ್ಕಳ ಮಿಟ್ಟಂಚಿ ಹೋದ ಅಕ್ಕ ನುಪ್ಪಲ್ ತಂದುಲ್ಲಲು ಯಾನು ಪುಟ್ಟಿ ಬೊಕ್ಕ ನಿಕ್ಕೊಂಜಿ ಪಲ್ದಿ ಪನ್ಪನ ಕ್ರೆಡಿಟ್ ಬರ್ತಿಂಡು. ಯಾನ್ ಪುಟ್ಟಿನದ ಮೂಲ್ ಬುಲ್ದೊಳ್ಗೆ ಪನಿ ಎನ್ನ ಬಗ್ಗೆ ಎಡ್ಡೆ ಬಾತೀರ ನಾನು ಒರ್ತೆ ಅದು ಅಮ್ಮನ ಅರ್ಜೆಂಟ್ ಮಾಡ್ತೆ ಯಾನು ಪುಟ್ಟಿನದಾಗ ಮೂಲ ಬುಲ್ದೋಲ್ಗೆ ಅಕ್ಕ. ಸೊ ಮಸ್ತ್ ಜನ ವಿಶ್ ತಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದು ವಿಷಯದಾದ ಬಂದಾಗ ಎಂಕೊಂಜಿ ಬ್ರಹ್ಮ ಅವರಡೆ ಸಪ್ತಸ್ವರ ಮೆಲೋಡಿಸ್ ಬಂದೊಂದು ಟೀಮ್ ಆಕಿಲ್ಲ ಇದೇರು. ಸೊ ಐಕ್ ಪೋಪಿನಾಲ್ ಅಕ್ಕ ಗಿಫ್ಟ್ ದಾಲ ಕೊರ್ತು ಜಲೆಂಕ್ ಎನ್ನ ಗಿಫ್ಟ್ ಮರ್ಯಾದಿನ ಅಲ್ಲ ಕಬಾಟದ ಸುರ್ಪದಲ್ಲ ಎನ್ನ ಗಿಫ್ಟ್ ದ ಒಂದು ಓಪನಿಂಗ್ ದ ವಿಡಿಯೋ ಮಲ್ ಪೊಡಿಸೆ ವಿಷಯದಾದ ಪನ್ನಾಗ ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಅನ್ನ ವಿಶ್ ಮಲ್ತದ ವಿಶ್ಗೆ ಥ್ಯಾಂಕ್ ಯು ಪಣ್ಸ್ ಖುಷಿ ಅಣ್ಣ ಆತ ಮೋಕೆ ಬೊಕ್ಕ ಏನು ಪಣ್ಣೋಡಂಡ ಕಪ್ ಬರೋದಿಲ್ಲ ಈಗ ಬೊಕ್ಕ ವಿಷಯದಾದ ಪನ್ನೋಡಂಡ ಇತ್ತ ಮೆನ್ಷನ್ ಮಲ್ಪೊಡು ಕರೆಂಟ್ ಇಜ್ಜಿ ಚಾರ್ಜ್ ಬರ್ಸ ಈ ಟೈಮ್లో ಜೋರು ಬರ್ಸ ಬರೋದುಂಡು. ಸೊ ಸಪ್ತಸ್ವರ ಮೆಲೋಡಿಸ್ ದಾಟ್ಲೇ ಇದ್ದಾರೆ ಬ್ರಹ್ಮ ಅವರೆಗಾರನ ಆಫೀಸಿಗೆ ಪೋಯಿ. ಸೊ ಅಡೆ ಪೋದು ಮೀಟಾಕ ಏನಪ್ಪ ಅಂತ ದಾಲ ಗೊತ್ತುಜಿ. ಸೊ ಇಲ್ಲೇ ಇದ್ದಾರೆ. ಸೊ ನಮ್ಮ ಮೂಕಿಲಿ ಪೋದ್ಬೇಕ ಎಂತ ఇంకలా పొరలు దాంటి అరన మెగ్దేవు శేషావరి గిఫ్ట్ ನಾನು ಬಾರ್ಕೂರ್ದಂಚಿ ಪೂರ ಪರಿಚಯ ಮಲ್ತು ಕೊಡ್ತೀನಿ ಮೇರೆ. ಥ್ಯಾಂಕ್ ಯು ನಿಖಲೀಗ ಮಂಗಳವಾರ ಕರೆಂಟ್ ದಪ್ಪುಂದ ಈಗ ಅವಳು ಎನ್ನ ಬರ್ತಡೆ ದಾನಿ ಕರೆಂಟ್ ಕಲದರ್ ಅವಳು ಆಗ ಪಾಡ್ರಿ ಪೂರ ಒಂದು ಅಸಿಸ್ಟೆಂಟ್ ಇದೇನಾ ಇವತ್ತು ನಮ್ಮ ಉಡುಪಿಯ ಹೆಮ್ಮೆಯ ನಿರೂಪಕಿ ಕೃತ್ಯ ಅವರ ಹುಟ್ಟುಹಬ್ಬದ ಸಂಭ್ರಮ ಸಡಗರ 20 ವರ್ಷಗಳಲ್ಲಿ 21ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಸಾಕಷ್ಟು ನಮ್ಮ ಉಡುಪಿ ಜಿಲ್ಲೆ ಗುರುತ
ಯಲ್ಲಾಪುರ ಹಾಗೆ ಹೋಗಿದ್ಯ ಅಲ್ಲಿ ಕೂಡ ನಮ್ಮ ಕುಂದಾಪುರದಲ್ಲಿ ಕೂಡ ಎಷ್ಟೊಂದು ಆರ್ಕೆಸ್ಟ್ರಾಗಳಿವೆ. ಸಾಕಷ್ಟು ಒಂದು ಆರ್ಕೆಸ್ಟ್ರಾದ ಒಂದು ಜವಾಬ್ದಾರಿ ಹೊಂದ್ಕೊಂಡು ಅಲ್ಲಿರುವಂತಹ ಒಂದು ಸಂಸ್ಥೆಯನ್ನ ಒಂದು ಮುನ್ನಡೆಸುವಂತಹ ಒಳ್ಳೆಯ ಸಾಧನೆ ಮಾಡುವಂತಹ ಒಂದು ನಿರೂಪಕಿ, ಟೀಮ್ನ ಮೇಲೆ ತಂದುಕೊಡುವಂತಹ ಒಳ್ಳೆಯ ಉದ್ಯೋಗವನ್ನು ಆರಿಸಿಕೊಂಡಿದ್ದಾರೆ. ಸಾಕಷ್ಟು ಕಡೆ ಕಾರ್ಯಕ್ರಮಗಳನ್ನು ನೀಡಿ ಇದಕ್ಕೆ ಕೂಡ ಬಹಳ ಯತ್ನ ಮಾಡಿದಂತಹ ಹೆಮ್ಮೆಯ ನಿರೂಪಕಿ ಹಾಗೆ ಸ್ಪಂದನ ವಾಹಿನಿಯ ಬಹಳ ಡೈನಾಮಿಕ್ ನಿರೂಪಕಿ ಕೃಷ್ಣಮೂರ್ತಿ. ಇವತ್ತು 21 ವರ್ಷ ಆಗಿದೆ. 21 ವರ್ಷದಲ್ಲಿ ನಿಮ್ಮ ಈ ಜರ್ನಿ ನಿಮ್ಮ ಕನಸು ಏನಾಗಿರುತ್ತೆ ಆ ಕನಸಷ್ಟು ಕೂಡ ನನಸಾಗ್ಲಿ. ಏನು ಡ್ರೀಮ್ ಇದೆ ಆ ಡ್ರೀಮ್ ಅಲ್ಲ ಆದಷ್ಟು ಬೇಗ ಒಳ್ಳೆದಾಗ್ಲಿ. ದೇವರ ಆಶೀರ್ವಾದ ಸದಾ ಇರಲಿ ಅಂತ ಇಷ್ಟಪಡ್ತಾ ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಅವರ ಲಾಗ್ ಎಲ್ಲ ಮಾಡ್ತಾರೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಬಂದಿರುತ್ತೆ ಬನ್ನಿ ಪುಟಾಣಿ ಮಕ್ಕಳು ಪುಟಾಣಿ ಏನ್ ವಿಷಯ Bluetooth connected. ಸಂತೋಷವೇ
ಇರೇ ಫುಲ್ ಸ್ವಾತಂತ್ರ್ಯ ನೀವು ಓಲ ಬರ್ತಾರೆ ಹಾಂ ಓಲ ಎಸ್ ಸತ್ಯ ಬರೋಣ ಮಾರ್ನಿಂಗ್ ಎದ್ದಾಗ ಬರ್ತ್ಡೇ ಅಂತ ಫೀಲ್ ಆಗ್ತಿರ್ಲಿಲ್ಲ ನಾರ್ಮಲ್ ಬಟ್ ಈಗ ಸ್ವಲ್ಪ ಎನರ್ಜಿ ಸೊ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಒಂಥರ ನಾವು ಯಾರು ಏನೋ ಇದ್ದದ್ದು ಒಂದು ಟೀಮ್ ಆಗಿ ಫ್ಯಾಮಿಲಿ ತರ ಅಂತ ಫೀಲ್ ಆಯ್ತಲ್ಲ, ಅದು ನನಗೆ ಖುಷಿ ಆಗ್ತದೆ. ಎಸ್ ಎಸ್ ಮನೆಯವರು ಒಂದು ಲೆಕ್ಕ ಅಂದ್ರೆ ಅದು ಮಾಡಿದ್ದಾರೆ, ಮನೆಯವ್ರು ಮಾಡಬೇಕು, ಆದ್ರೆ ನಾವೊಂದು ಬೇರೆ ಫ್ಯಾಮಿಲಿ ಅಲ್ಲ, ಅದು ಖುಷಿ. ಕಲಾವಿದರಲ್ಲಿ ಒಂದು ಒಗ್ಗಟ್ಟು ಉಂಟಂತ ರೈಟ್ ಅದೇ ಬೇಕು. ಸೂಪರ್ ಬೇತೆ ಬೇತೆ ಬಣ್ಣ ಹಿರ್ನ ಈಗ ನೋಡಿ ಹುಡುಗರಿಗೆ ಬೇಗ ಮದುವೆ ಆಗುದು ಟಿಕೆಟ್ಗಿಂತ. ಮದುವೆ ಆಗಲ್ಲ ಮತ್ತೆ ಹೊಳೆ ಮತ್ತೆ ದೂಡಿ ಹೋಗ್ತಿದ್ದೀವಿ ನಾನು. ಆ ಹುಡುಗ ಸೂಟ್ ಕೇಸಲ್ಲಿ ಹಾಕಿದ್ರೆ ನಾವು ಇಟ್ಕೋಬೋದಾ? ಸೊ ಥ್ಯಾಂಕ್ ಯು. ವಿಡಿಯೋ ಮಾಡ್ತಿದ್ದೀರಾ? ಸೊ ಮದುವೆ ಬಗ್ಗೆ ಮಾಡೋದು ಇಚ್ಛೆ ಆಗುತ್ತೆ. ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು ಸೊ ಮಚ್. ನನ್ನ ಪ್ರಕಾರ ನಾನು ಫುಲ್ ಲ್ಯಾಂಗ್ವೇಜಲ್ಲಿ ಕನ್ನಡ ಈ ಕಡೆ ಬಂದು ನಮ್ಮ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. MC ಸಿಕ್ಕಾಪಟ್ಟೆ ನನಗೆ ಖುಷಿ ಆಗಿದೆ. ಹಾಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಕಡೆ ಸೋಷಿಯಲ್ ಆಗಿರ್ತಾರೆ ಎಲ್ಲರ ಜೊತೆ. ನನಗೂ ಅಷ್ಟೇ ತುಂಬ ಚೆನ್ನಾಗಿ ಬರೀತಾರೆ, ಅದು ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಪ್ರಭಾಕರ್ ಸರ್ ನನಗೆ ನೆನ್ಸಿ ಆಗಿ ನಾನು ಕಷ್ಟ ಸಿಕ್ಕಿರೋದು ತುಂಬ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೈನ್ಸ್ ಆ್ಯಕ್ಚುಲಿ ಫಸ್ಟ್ PUC ಕೊರೋನಾ ಬ್ಯಾಚ್ ಸೈನ್ಸ್ ಅದು ರಿಸಲ್ಟ್ ಬಂದಾಗ 60 ಇತ್ತು, ಯಾಕೆ ಏನಾಗ್ತದೆ ಬಟ್ 64-63% ಬಟ್ 85 ಆವ್ರೇಜ್ ಸ್ಟೂಡೆಂಟ್ಸ್. ಏನಾಯ್ತು ಬಂದಾಗ ಸ್ಪಂದನಲ್ಲಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಹೀಗಿಟ್ಟು ಸ್ಪಂದನಕ್ಕೆ ಬರುವರು ಬನ್ನಿ ಅಂತ. ಸೊ ಹೋಗಿ ಅಲ್ಲಿ ಇಂಟರ್ವ್ಯೂ ಇತ್ತು, ಅದನ್ನು ಅಟೆಂಡ್ ಆಗಿ ಪಾಸ್ ಆಗಿ ಮೊದಲು ಲೈವ್ ಕೊಡಲಿಲ್ಲ, ಮೊದಲು ಹೋಗಿ ಕಂಪ್ಯೂಟರಲ್ಲಿ ಕೂರಿಸಿದ್ದಾರೆ. ನನಗೆ ಕಂಪ್ಯೂಟರ್ ಆನ್ ಮಾಡಲಿಕ್ಕೆ ಸಹ ಬರ್ತಿದ್ರು. ಮತ್ತೆ ಕಂಪ್ಯೂಟರಲ್ಲಿ ನೋಡಿ ಎಲ್ಲ ಕಲಿತು ಆ ನಂತರ ಒಂದು ಇಂಟರ್ವ್ಯೂ ಪ್ರೋಗ್ರಾಮ್ ಕೊಟ್ಟದ್ದು. ಆ ನಂತರ ನಮ್ಮೂರ ಜನ ಮಾಡಿ ಆನಂದಲ್ಲೇ ಇತ್ತು. ಆಮೇಲೆ ಎಲ್ಲ ನ್ಯೂಸ್ ಆಲ್ಮೋಸ್ಟ್ ಪೂರ ಕವರ್ ಮಾಡಿದೆ. ಆವಾಗ ಸ್ಪಂದನದನ್ನ ಒತ್ತಿನ ಮೊದಲಿನ ಬರ್ತ್ಡೇ ಈವೆಂಟ್ ಮಾಡ್ತೀನಿ ಅವ್ರು ಮಲ್ಬೇಕು ಐತ ಬಕ್ಕ ಎಡ್ಡೆ ನಸೀಬು ಎಡ್ಡೆ ಚೇಂಜಾಣ ಐತ ಬಕ್ಕ ಪ್ರತಿಯೊಂದು ಕೃತಿಯೇ ಬೋರ್ಡ್ ಇತ್ತ ಕೂಡ ಇರ್ನಾಂಜಿ ಒಂದು ಒಂದು ಯೂಟ್ಯೂಬ್ದ ಯೂಟ್ಯೂಬ್ ಒಂದು ಬ್ಲಾಗ್ ಮಂದ ಮಾಡ್ಬಾರದು ಯೂಟ್ಯೂಬ್. ಓಕೆ ಓಕೆ ಹಾಂ ಖ್ಯಾತಿಯಾನ ಕ್ರಿಯೇಷನ್ ಅದ ರೈಟ್ ರೈಟ್ ಎಸ್ ಎಸ್ ಓಕೆ ಬೆಸ್ಟ್ ಆಫ್ ಲಕ್ ಇರೇಗೆ ಎಡ್ಡೆ ನನ್ನ ಫ್ಯೂಚರ್ ಮಸ್ತ್ ಉಂಟು ಇರೇಗೆ ಅಂದ ನಾನು ಮಾಡ್ತಾ ಇರೋದು ಫುಲ್ ಲ್ಯಾಂಗ್ವೇಜಲ್ಲಿ ಕನ್ನಡ ಈ ಕಡೆ ಬಂದು ನಮ್ಮ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. MC ಸಿಕ್ಕಾಪಟ್ಟೆ ನನಗೆ ಖುಷಿ ಆಗಿದೆ. ಹಾಗೆ ಹೇಳ್ಬೇಕಂದ್ರೆ ಪ್ರತಿಯೊಂದು ಕಡೆ ಸೋಷಿಯಲ್ ಆಗಿರ್ತಾರೆ ಎಲ್ಲರ ಜೊತೆ. ನನಗೂ ಅಷ್ಟೇ ತುಂಬ ಚೆನ್ನಾಗಿ ಬರೀತಾರೆ, ಅದು ನನಗೆ ತುಂಬ ಖುಷಿ ಆಗಿದೆ. ನನಗೆ ಪ್ರಭಾಕರ್ ಸರ್ ನನಗೆ ಈಸಿ ಆಗಿ ನಾನು ಕಷ್ಟಕ್ಕೆ ಸಿಕ್ಕಿರೋದು ತುಂಬಾ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಬಾತಿರೋಡಿ another cutie.
ಒಳ್ಳೆ ಒಳ್ಳೆ ವೀಡಿಯೋ ಮಾಡಾಯ್ತಾ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಆಲ್ ಮುಂದೆ ನಾ ಬರ್ತ್ಡೇ ಸೆಲೆಬ್ರೇಷನ್ ದ ಫಸ್ಟ್ ಹಾಫ್ ವೀಡಿಯೋ ಸೊ ಮಸ್ತ್ ಥ್ಯಾಂಕ್ಸ್ ಸಪ್ತಸ್ವರ ಮೆಲೋಡಿಸ್ತ ನಮ್ಮನ ಸವಿತಾ ಜೋಗಿ ಅಂಚನೆ ನಮ್ಮ ಮಗಲ್ ಅಂಚನೆ ಪ್ರಸಾದ್ ಹೆಬ್ರಿ ಅಂಚನೆ ನಮ್ಮನ ಆ್ಯಂಕರ್ ಶ್ರೀಶಾ ಆ್ಯಂಡ್ ಬೊಕೊರಿತ್ತೆರ ಅರ್ನ ಪುದರ್ ಹೆಂಗೆ ಗೊತ್ತುಜೆ ಅಂಚನೆ ಒನ್ ಆಫ್ ಮೈ ಪ್ರತೀಕ್ಷಾ ರಿದಮಿಕ್ಸ್ ವಾಯ್ಸ್ ಆಫ್ ಉಡುಪಿದ ಓನರ್ ನಮ್ಮನ ಪ್ರಭಾಕರ್ ಅರೆಗ್ಲ ಥ್ಯಾಂಕ್ ಯು ಸೋ ಮಚ್ ಸೊ ಇಂಚನೆ ಸಪೋರ್ಟ್ ಇಪ್ಪಡೆ ನಿಕ್ಕಲ್ನ ಅಂಚನೆ ಮೋಸ್ಟ್ ಮೆಮೊರೇಬಲ್ ಬರ್ತ್ಡೇನ ಸೆಲೆಬ್ರೇಷನ್ ಮಲ್ದಿರಕ್ಕಲು ಪಾಪ ಮುಂಚಿತ್ತೆ ನಮ್ಮ ಫ್ಯಾಮಿಲಿ ಇತ್ತಿಲಕ್ಕ ಸೊ ಇಂಚನೆ ಮೋಕೆ ಆಶೀರ್ವಾದ ನಮ್ಮನ ಮಾತಕ್ಲ ಮಿತ್ತಡಿಪ್ಪಡು ಅಂಚನೆ ನಿಕ್ಕಲ್ನ ಆಶೀರ್ವಾದ ಏನ ಮಿತ್ತಿಪ್ಪಡು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಒಂದು ವ್ಲಾಗ್ದ ಪಾರ್ಟ್ 2 ಬರ್ಕೊಂಡು ಸೊ ಪಾರ್ಟ್ 2 ಇಲ್ಲಡ್ ಸೆಲೆಬ್ರೇಟ್ ಮಲ್ದಿನ ನಾನು ವೀಡಿಯೋಸ್ ಪೂರ ಪಾಡುವೆ ಸೊ ಒಂದು ಆನಿ ಪಾಡ್ದಿನ ಅಂಚಿನ ಔಟ್ಫಿಟ್ ಒಂದು ನಾನು ಮೀಶೋಡ್ ದೆತ್ತೊಂದಿನ ಕಾರ್ಡ್ ಸೆಟ್ ಅಂಚನೆ ಕೇಕ್ ಬೊಕ್ಕ ಕ್ಯಾಮ್ರಾ ಒಂದೊಂದು ಕ್ಯಾಮ್ರಾ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಇರಿ